ಕುಸುಮ ಶರಣ
ಶಶಿವದನೆ ಅಂತ ಕರೆದೆ. ಹಾಗೆ ಕರೆದದ್ದ? ಹಾಗಾದ್ರೆ ಬೇಸರ ಇಲ್ಲ ನನಗೆ. ಇಷ್ಟಕ್ಕೆ ಬೇಸರ ಇಲ್ವೋ, ಮುಂದೂ ಬೇಸರ ಇಲ್ವೋ? ಅಂದ್ರೆ ಹೆಸರು ಕರೆದಕ್ಕೆ ಬೇಸರ ಇಲ್ಲ ಅಂತ. ಹಾಗೆ ಇದು ಶಶಿವದನೆ, ನಿನ್ನನ್ನ ಕಂಡಿ ಕೆರೆಯ ಅಂಚಿನಲ್ಲಿ ಮಿಂಚಿನಂತೆ ಸಂಚರಿಸುತ್ತಾ ಇದ್ದ ಅಂಚೆ ಗಮನೆಯಾದಂತ ನಿನ್ನನ್ನ ಕಂಡು ಕೊಂಚ ಮಾತಾಡಿಸಿ ನನ್ನ ಸಂಚಿತವನ್ನ ನಿನ್ನಲ್ಲಿ ಅರುಹಬೇಕೆನ್ನುವ ಉದ್ದೇಶದಿಂದಲೇ ಬಂದನು. ಓಹೋ, ಎಷ್ಟು ಚಂದವೇ ನೀನು ಇರ್ಬಾರ್ದ? ನೀನು ಬೇಕು ಅಂತ. ಆಕರ್ಷಣೀಯವಾದಂತಹ ನಿನ್ನ ರೂಪ, ಉಚ್ಚಪ್ಪಿಸುವಂತಹ ಆ ನಿನ್ನ ಮೈಮಾಟ. ಏನು ನನ್ನ ಕತೆ ಬಿಡು, ನನ್ನ ಸುಡು. ನಿಮ್ಮನ್ನು ಸುಡುದ? ನಿಮ್ಮನ್ನು ಸುಡ್ಲಿಕ್ಕೆ ಕತ್ತಿಗೆ ಸ್ವಲ್ಪ ಬೇಡ. ಹೇಳ್ತಾ ಇದ್ರು ಸ್ವಲ್ಪ ಬೇಡ ಬೇಡ ಅಂತ. ಹೇಳಿ 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 ಅವರಿಗೆ ನಾನು ಕಟ್ಟಿಗೆ ವ್ಯವಸ್ಥೆ ಮಾಡುವ ಹಾಗಾಯ್ತೆ ಹೊರತು ನನ್ನ ಮಾತ್ರ ವ್ಯವಸ್ಥೆ ಆಗುದಿಲ್ಲ. ಕೆಲವೊಮ್ಮೆ ಹೇಳಲಿಕ್ಕೆ ಆಗುದಿಲ್ಲ, ಬೇಗ ಹೊತ್ತಿಕೊಳ್ತದೆ. ಏನು ಗೊತ್ತಾಯ್ತು, ಏನು ಅಂತ ಬೇಡ. ಇದು ನಿನ್ನ ರೂಪಕ್ಕೆ ನಾಮರುಳಾಗುವ ಕತೆ ಸಾಯಲಿ ಅಂತ ಹೇಳಿದ್ರು. ಹಾಗೆ ಅದಕ್ಕೆ ಸುಡು ಅಂತ ಹೇಳಿದ್ದ. ಅದಕ್ಕೆ ಸುಡು. ಅತಿ ರೂಪಸಿಯಾದಂತಹ ಆ ನದಿಯೇ ನಿನ್ನ ರೂಪವನ್ನ ಕಂಡು ಒಮ್ಮೆ ನಾಚಿ ನೀರಾಗಿ ಹೋಗಬೇಕು. ಹೆಣ್ಣು ಮಕ್ಕಳನ್ನು ಸುಡು, ಹೆಣ್ಣೇ ನಿನ್ನ ರೂಪಕ್ಕೆ ನಾಚಬೇಕು ಅಂತ ಹೇಳಿದ. ಹೌದಾ? ಯಾರೇನು ಆ ನಿನ್ನ ಸುಂದರವಾದ ನಡುವಿನ ಮೇಲೆ ಒಂದು ಕೊಡವನ್ನ ಹಿಡಿದುಕೊಂಡು ಆ ನಿನ್ನ ನಡುವನ್ನ ಒಳಗಿಸುತ್ತಾ ಸಾಗುತ್ತಾ ಇದೆಯಲ್ಲ, ಹೊರತದ್ದು ನೀರಿಗೆ ಎನ್ನುವುದು ಸತ್ಯ, ಬಂದದ್ದು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಸುಂದರಿ, ಯಾರು? ಹೆಸರೇನು? ಅಪ್ಪ ಯಾರು? ಹೊರಟು ನೀರು ತುಂಬಿದ ಮೇಲೆ ಮತ್ತೆ ಯಾವ ದಾರಿಯಲ್ಲೇ ಮನೆಗೆ ಹೋಗುವವಳು? ಒಂದು ದಾರಿಯಲ್ಲೇ ಹೋಗುತ್ತಾನೆ. ಅದೇ ದಾರಿ ಯಾವುದು ಅಂತ ತಿಳ್ಕೊಳ್ಳುವ ಅಂತ. ಅಷ್ಟು ಕುತೂಹಲವು ನಿಮಗೆ? ಯಾರು ನೀನು? ನನ್ನ ಪರಿಚಯವ ಆರಿಸ್ಬೇಕು. ಕೈರವ ನಂಬಿಗನು, ಕೈರವ ನಂಬಿಗನು, ಬೆಸ್ತರವೋಲಗೆ ಮಾಲಕನು, ಬೆಸ್ತರವೋಲಗೆ ಮಾಲಕನು.
ಯಾವಾಗ ಬೆಳಗಬೇಕು ತಾನೆ? ಅವನಿಂದಲೇ ಪ್ರಪಂಚ ತಪ್ಪಲ್ವೇ? ಹೌದು. ಓ ವೀರ, ನಾನೇ ನನ್ನ ಪರಿಚಯವನ್ನು ಕೇಳಿರಲ್ಲ. ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಅಪರಾಧ ಇಲ್ಲವಂತೆ. ಅದೇ ಪರಿಚಿತರು ಸಿಕ್ಕಿದರು ಅಂತಾದ್ರೆ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಸಂಸ್ಕಾರ ಇರ್ಬೇಕು. ಅದೊಂದು ಶಿಷ್ಟಾಚಾರ ತಾನೆ. ಖಂಡಿತ ಹೌದು. ನನ್ನ ಪರಿಚಯ ಕೇಳಿದ್ರಲ್ಲ, ಯಾರೇನು? ನಾನು ಇಲ್ಲಿ, ನನ್ನ ಮೂಲವೋ ಅಲ್ಲಿ. ಏನು ನಿಮಗೆ ಅಂದ್ರೆ ನಿನ್ನ ಮನೆ ಪಂಚಾಂಗ ಇಲ್ಲಿ ಗೋಡೆಯಲ್ಲಿ ಹೇಳಿದಾಗ ಆಯ್ತು. ಹಾಗೆ ಮನೆ ಕಟ್ಟಿಗೆ ಆಗ್ತದ? ಅದು ನೀ ಹೇಗೂ ಬರ್ತೀಯ ಯಾರಿಗೆ ಗೊತ್ತಿಲ್ಲ. ಯಾರು ಹೇಳಿದ್ದು? ಮತ್ತೆ ಹೇಳಿದ್ರೆ ಇಲ್ಲಿ ಅಲ್ಲಿ ಅಂತದ್ದು. ನಾನಿಲ್ಲಿ, ನನ್ನ ಮೂಲವೋ ಅಲ್ಲಿ. ಓ ತೆಂಗಿನ ಮರದ ಕೆಳಗೆ ಸಣ್ಣ 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 ಗುಡಿಸಲು ಕಾಣಿಸ್ತಾ ಉಂಟು ನೋಡಿ. ಹೌದು. ಓ ಅಲ್ಲಿ, ಓ ಅಲ್ಲಿ ನೋಡಿ. ಓ ಅಲ್ಲಿ ಅಲ್ಲಿ. ಓ ಹೊಳೆಯ ಬದಿಯಲ್ಲಿ. ಹೌದು, ಸಣ್ಣ ಸಣ್ಣ ಗುಡಿಸಲು. ಯಾರಂತ ಅದೆಲ್ಲ? ಅದೆಲ್ಲ ಬೆಸ್ತರಿಕೆ. ಸುಮ್ಮನೆ ಏನು ಹೊಳೆ ಬದಿಯಲ್ಲಿ ಮೊಗವಿನ ಮನೆ ಇರುವುದು, ಇನ್ನೇನು ಭಟ್ರ ಮನೆ ಅಲ್ಲೇ ಇರ್ತದೆ. ಹಾಗೆ ಹೇಳಲಿಕ್ಕಾಗುದಿಲ್ಲ. ಹೊಳೆ ಬದಿಯಲ್ಲಿ ದೇವಸ್ಥಾನ ಇದ್ದರೆ ಪೂಜೆ ಮಾಡಿ ಭಟ್ರ ಮನೆಯವರು ಬೇಕಾಗ್ತದೆ. ಒಂದು ಬೇಕಾಗ್ತದೆ, ಅಷ್ಟು ಬೇಕಾಗ್ತೀನಲ್ಲ ಅಂತ ಹೇಳಿ. ಆದ್ರೆ ಇದು ಬೆಸ್ತರಿಕೆ. ಓ ಹೋ 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 ಹೋ. ಆ ಸಣ್ಣ ಸಣ್ಣ ಗುಡಿಸಲುಗಳ ಮಧ್ಯೆ ಒಂದು ದೊಡ್ಡ ಮನೆ ಕಾಣಿಸ್ತಾ ಉಂಟು ನೋಡಿ. ಸುಳ್ಳಲ್ಲಿ ಹೌದು. ಆ ಕೇಳಿಯ ಅಧಿಪನ ಮನೆ ಇದು. ಹೌದಾ? ತಂಡಕ್ಕೆ ತಾಂಡೇಲನಿದ್ದಾನೆ. ಎಂತದ್ದೇ ಆಗಿರ್ಲಿ, ನೀನ್ ಯಾರು ಹೇಳುದು? ನನಗೂ ಕುತೂಹಲ ಹೆಚ್ಚಾಗ್ತಾ ಉಂಟು. ನೀ ಯಾರ್ಯಾರು ಊರಿನಲ್ಲಿದ್ದವ ಸುದ್ದಿ ಎಲ್ಲ ಮಾತಾಡ್ತೇವೆ ನೀವು. ಬರ್ತದೆ ಅವಸರ ಮಾಡಬೇಡಿ. ನಾನು ಅದನ್ನೇ ಕಾಯ್ತಾ ಇದ್ದೀನಿ, ಎಷ್ಟೊತ್ತಿಗೆ ಬರ್ತದಪ್ಪ ಪರಿಚಯ. ವಿಚಾರವ. ಆ ತಂಡಕ್ಕೆ ಅಧಿಪ ತಾಂಡೇಲ ಅಂತ ಹೇಳಿದ್ನಲ್ಲ, ಅವನ ಹೆಸರು ಕೈರವ. ಅವರ ಮಗಳ ನಾನು. ನೀನು ಕೈರವನ ಮಗಳ? ಹೌದು. ಇಷ್ಟು ದೊಡ್ಡದಾಯ್ತು ನೋಡಿ ನಿಮ್ದು.
ಕೇಳಿ ವನವಿಹಾರಕ್ಕೆ ಬಂದೆ ವನವಿಹಾರಕ್ಕೆ ಬಂದೆ ತವ ಸೊಬಗನೆ ಕಂಡೆನು ತವ ಸೊಬಗನೆ ಕಂಡೆನು ಕುವಲಯಾಂಬಗಿ ಕೇಳಿ ವನವಿಹಾರಕ್ಕೆ ಬಂದೆ ತವ ಸೊಬಗನೆ ಕಂಡೆನು. ಓ ದಾರಿಕಾ, ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಪವನ ಚೌಪಟ ಮಲ್ಲ, ಪುವನೈಕ್ಯ ಶೂರ, ವೈರಿ ಮದಗಜ ಸಿಂಹ, ಕದನ ಕೋಲಾಹಲ, ಧೀರ ಶೂರ, ರಣ ಗಂಭೀರ. ಅಲ್ಲ, ನಿಮ್ಮ ಅಪ್ಪನಿಗೆ ಎಷ್ಟು ಪುಸ್ತಕ ನಮ್ಗೆಲ್ಲ ಒಬ್ಬರಿಗೆ ಒಂದೇ ಹೆಸರು, ನಿಮ್ಗಾಗಲ್ಲ. ಅವರ ಚೌಪಟವಲ್ಲ ರಣಗಂಭೀರ, ರಣಗಂಭೀರ, ಕದನ ಕೋಲಾಹಲ, ಅಪ್ಪ, ವೈರಿ ಮದಗಜ ಸಿಂಹ, ಧೀರ ಶೂರ, ಬಾರ, ಆಮೇಲೆ ಎರಡು ಹೊಡೆದು ದೂರ ಮುಗೀತಾ? ಜಗಮೆಚ್ಚಿದ ಮಗನ ಅಪ್ಪ, ಇದು ಒಂದು ಸೇರಿದ್ರೆ 10 ಭಕ್ತಿ ಆಗ್ತದೆ. ದಶನಾಮಾವಳಿ ಆಗ್ತದೆ. ಬೇಡ, ಮಸ್ತಕ ಗಟ್ಟಿ ಉಂಟು ನನಗೆ. ನಾನು ಏನು ಹೇಳಿದ್ದೆ, ನೀನು ಏನು ಹೇಳ್ತಾ ಇದ್ದೀಯ? ಅದು ಹೆಸರನ್ನು ಇದೆಯಲ್ಲ. ಹೋ, ಇದು ಹೆಸರು ಅಂತ ಹೇಳಿದ್ಯಾರು? ನೀವ್ ಹೇಳಿದ್ರು ಇದು ನಾನು ತಿರುಗಾಟದಲ್ಲಿ ಸಂಪಾದಿಸಿದಂತಹ ಬಿರುದಾವಳಿಗಳು. ಬಿರುದಾವಳಿಗಳು. ಎಷ್ಟು ಹಾವಳಿ ಮಾಡಿದ್ರು ಏನು? ಕೆಲವಷ್ಟು ಹಾವಳಿ ಮಾಡಿದ್ರೆ ಬಿರುದು ಬರುವುದು, ಅದು ಗೊತ್ತುಂಟು. ಬಿರುದಾವಳಿಗಳು. ಇಷ್ಟು ಸಣ್ಣ ಪ್ರಾಯಕ್ಕೆ ಎಷ್ಟೆಲ್ಲ ಬಿರುದಾವಳಿಗಳು. ಇನ್ನು ಎಷ್ಟು ಮಾಡ್ಲಿಕ್ಕುಂಟು, ಎಷ್ಟು ಹೋಗ್ಲಿಕ್ಕುಂಟು. ನೀ ಅಂತ ಒಂದು ಒಳ್ಳೆದೇ ಮಾತಾಡಿದ್ದೀರ. ನೀವು ಹೇಳಿದಾಗೆ ಒಂದು ನೆನಪಿಡು, ಏನು? ಈ ಕ್ಷೇತ್ರದಲ್ಲಿಯೇ ನಮಗೆ ಇನ್ನೂ ಹೆಸರು ಬರ್ತದಂತಾದ್ರೆ ಈ ಕ್ಷೇತ್ರದಲ್ಲಿಯೇ ಮುಂದುವರಿತೇವೆ. ಇದ್ದ ಹೆಸರು ಹಾಳಾಗುತ್ತದಂತಾದ್ರೆ ಆದಷ್ಟು ಬೇಗ ಕ್ಷೇತ್ರಕ್ಕೊಂದು ರಾಜೀನಾಮೆ ಕೊಟ್ಟು ಮನೆಯಲ್ಲೇ ಕೂತ್ಕೊಳ್ತೇವೆ. ಹೌದಾ? ಮತ್ತೆ ಈ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಅದು ಒಂದು ಯೋಗ. ಯಾವ ಹಿನ್ನೆಲೆ ಬೇಕು ಅಂತಿಲ್ಲ, ಯಾರ ಬೆಂಬಲ ಬೇಕು ಅಂತಿಲ್ಲ. ವ್ಯಕ್ತಿಯೊಬ್ಬನಲ್ಲಿ ಪ್ರತಿಭೆ ಉಂಟು ಅಂತಾದ್ರೆ ಅಂತವರನ್ನು ಕೈ ಬೀಸಿ ಕರೆಯುವ ಕ್ಷೇತ್ರ ಇಲ್ಲಿ ಬಿಟ್ಟರೆ ನೀವು ಹೊಳೆ ಬದಿಗಳು ಸಿಗ್ಬೇಕು ಅಂತಾದ್ರೆ ಇದು ಯೋಗ. ನಾನು ನನಗೇ ನೀ ಹೊಗಳಿದ್ದು ಅಂತ ಮಾಡಿದ್ದೆ. ಇದೆಲ್ಲ ನಿನಗೇ ನೀ ಹೇಳ್ಕೊಂಡದ್ದು. ನಿಮ್ಗೆ ಹೇಳಿದ್ದು ಗೊತ್ತಾಗಿಲ್ಲ ಅಷ್ಟೇ ನಿಮ್ಗೆ. ನಿಮ್ಗೆ ಹೇಳಿದ್ದು. ಇಲ್ಲಪ್ಪ, ನಾನು ಮೊದಲು ಹೀಗೆಲ್ಲ ಹೇಳುವಾಗ ಬಹಳ ಸಂತೋಷ ಆಗ್ತಾ ಇತ್ತು. ಅಯ್ಯೋ, ನಾವು ನಿಮ್ಮ ಅಭಿಮಾನಿಗಳು ಅಂತ ಹೇಳುವಾಗ ಈಗೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಹಳ ಅನುಭವ ಆಗಿದೆಯೇ? ಅವರಿಂದ ಖರ್ಚಾಗುವುದಕ್ಕಿಂತ ಹೆಚ್ಚು ನಮ್ಮಿಂದೇ ಖರ್ಚಾಗಲಿಕ್ಕೆ ಮತ್ತೆ ಪೂರ್ಣ ನೀವು ಅವರಿಂದಲೇ ಬಯಸಿದ್ರೆ ಖರ್ಚಾಗ್ತಿರ್ತದ. ಯಾರಿಂದೂ ನಾವು ಬಯಸ್ತಿಲ್ಲ. ಸರಿ, ಇದು ಪರಿಚಯ ಆಗಲಿಲ್ಲ ನಿನಗೆ. ಅದೇ ಹೆಚ್ಚಿನ ಬಿರುದಾವಳಿಗಳು. ಹೌದಾ? ನಿಮ್ಮ ಹೆಸರೇನಂತ ಗೊತ್ತಾಗಲಿಲ್ಲ. ನಾನಿದು ಛೇದಿ. ಇದನ್ನ ಆಳುತ್ತಾ ಇದ್ದವ ಹಿಂದೆ ಸುಬಲ ಮಹಾರಾಜ. ಓಹೋ, ಸುಬಲ ಮಹಾರಾಜ ನೀವೇ. ಹೊರಗಡೆ ಅಯ್ಯೋ ಅಪ್ಪ, ನಿನಗಂತ ತಿಂಗಳು ತುಂಬುಟ್ಟದವಳಲ್ವ? ಯಾವುದು ಪೂರ್ಣ ಮಾಡಲಿಕ್ಕೆ ಬಿಡುವುದಿಲ್ಲ ನೀವು. ಅದು ನೀವು ಹೇಳಿದ್ರು ಸುಬಲ ಮಹಾರಾಜ. ಅವರೀಗ ಇದ್ದಾರೆ. ಇಲ್ಲ, ಅವರ ಕಾಲಾನಂತರದಲ್ಲಿ ವರ್ತಮಾನ ಕಾಲದ ಪೀಠ ಏರಿದವರು ನಾನು. ಶಿಥಿಲಾಖ್ಯ ಶಿಥಿಲ ಮಹಾರಾಜ. ಬೇಸರವನ್ನ ಕಳೆಯುವುದಕ್ಕಾಗಿ ಸಖಿ ಸಮೂಹವನ್ನ ಒಳಗೂಡಿಕೊಂಡು ಇಲ್ಲಿವರೆಗಾಗಿ ಬಂದೆ. ನಿನ್ನನ್ನು ನಾನು ಕಂಡೆ. ಸಂತೋಷ ಆಯಿತು. ನಿಮಗಾದ ಸಂತೋಷ. ಸಂತೋಷ ನನಗೆ. ನಿನ್ನಯ ದರ್ಶನದಿ ನಾದದಿಂದ ತದಿತ್ತ ನಾದದಿಂದದಿ ತದಿತ್ತ ನಾದದಿಂದದಿ ನಾದದಿಂದದಿ ನಿನ್ನಯ ದರ್ಶನದಿ ನಾನತಿ ಧನ್ಯನು ಈ ದಿನದಿ ನಾನತಿ ಧನ್ಯನು ಈ ದಿನದಿ ಗಣ್ಯದ ಹಿಲ್ದಿದ ಜನ್ಮದ ಸುಕೃತದಿ ಗಣ್ಯದ ಹಿಲ್ದಿದ ಜನ್ಮದ ಸುಕೃತದಿ ಸನ್ಮಾನ್ಯನು ನೀನಾಗಿಗೆ ದೋಷವು
ಸನ್ಮಾನನು ನೀನಾಗಿದೆ ದೋಷವೋ ಹಿಂದಿನ ಜನ್ಮದ ಸುಕೃತದಿ ಸನ್ಮಾನ್ಯನು ನೀನಾಗಿದೆ ದೋಷವು ಸನ್ಮಾನ್ಯನು ನೀನಾಗಿದೆ ದೋಷವು ಗಣ್ಯನ ಹಿಂದಿನ ಜನ್ಮದ ಸುಕೃತವಿ ಸನ್ಮಾನ್ಯನು ನೀನಾಗಿದೆ ದೋಷವೋ ಸನ್ಮಾನ್ಯನು ನೀನಾಗಿದೆ ದೋಷವೋ ನಿನ್ನಯ ದರ್ಶನವೇ ನಾನತಿ ಧನ್ಯನು ಧನ್ಯರಾದೆ ಕಲ್ಯಾಣ ವಸ್ತು ನಮಸ್ಕರಿಸಿಕೊಂಡೆ ಮಂಗಳವಾಗಲಿ. ಪಾದಾರವಿಂದಗಳಿಗೆ ಪ್ರಣಾಮಗಳು. ಆದಷ್ಟು ಬೇಗ ಮದುವೆ ಆಗಲಿ. ಏನು ನಿಮ್ಮ ಆಶೀರ್ವಾದ ಪೂರ್ಣ ಮದುವೆಯಲ್ಲೇ ಆಯ್ತಾ? ಕಲ್ಯಾಣವಾಗಿ ಮದುವೆ ಆಗಿ ಆದಷ್ಟು ಬೇಗ ಆಗಿ. ಸತ್ಯ ಹೇಳು, ಏನು ನಿನಗೆ ಮದುವೆ ಆಗಿದ್ಯಾ? ಇಲ್ಲ. ಮದುವೆ ಆಗದೆ ಹೋದಂತ ನಿನಗೆ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಬೇಕೆ ಹೊರತು ಮಕ್ಕಳಾಗಲಿ ಅಂತ ಈಗಲೇ ಮಾಡ್ಲಿಕ್ಕೆ ಬೇಡ ಬೇಡ ನಾ ಮಾಡಿದ್ರು ಮಾಡಿದೆ ಆಶೀರ್ವಾದ ಪಡ್ಕೊಳ್ಳುವಾಗ ನಾನು ಯೋಚನೆ ಮಾಡ್ತೇನೆ, ಇದು ನಮ್ಗೆ ಆಗ್ತದ ಸೂಕ್ತವ? ಮುಂದಾದ್ರೂ ಹಾಗೇ ಆಗಲಿ. ಮದುವೆ ಆದ್ಮೇಲೆ ಸರಿ, ಸಂತೋಷವಾಯ್ತು. ಇಳಿದು ಇಟ್ರಿ, ಒಂದು ನಾಡಿನ ದೊರೆಯನ್ನು ಕಾಣಬೇಕು ಅಂತಾದ್ರೆ ನಾನು ಅರಮನೆಗೆ ಬರಬೇಕು, ರಾಜಭಟ್ರಲ್ಲಿ ವಿಚಾರವನ್ನು ಮುಟ್ಟಿಸಬೇಕು. ನೀವು ಯಾವಾಗ ಬಿಡುವಿದ್ದೀರಿ ಅಂತ ಅವರಲ್ಲಿ ತಿಳ್ಕೊಳ್ಬೇಕು. ಬಿಡುವಿದ್ದು ಮಾತನಾಡೋದಕ್ಕೆ ಮನಸ್ಸಿದೆಯಾ ಅಂತ ಯೋಚನೆ ಮಾಡಬೇಕು. ಇದೆಲ್ಲ ಆಗಿ ಹೋಗುವಾಗ 3 ತಿಂಗಳು ಕಳೀತದೆ. ಮಾತಾಡ್ಲಿಕ್ಕೆ 3 ತಿಂಗಳ ಕಿವಿಯವರೆಗೆ ಹೋಗೋದು ಬೇಡ. ಆ ಶಬ್ದ ಹೆಚ್ಚಾಗಿ ಬೆಳೆಸುವುದು ಅದಕ್ಕೆ ನೋಡು. ಬೇಡ, ಅವ್ರು 6 ತಿಂಗಳಾದ್ರೂ ಆಗಿಯಾ? ಅಯ್ಯೋ, 6 ಅಂತದ 9 ಆದ್ರೂ ನಾನು ಸಂತೋಷ. ಅಷ್ಟರಾಗ ನಾನು ತರ್ತೇನೆ, ಹೆಚ್ಚು ತಿನ್ನುವುದಿಲ್ಲ ನಾನು. ಹೌದು, ಹೀಗೆ ಬಿಡುವಿದ್ರೆ ಮಾತನಾಡಬೇಕು. ಇದೆಲ್ಲ ಎಷ್ಟು ಸಮಸ್ಯೆ. ಆದ್ರೆ ಹಾಗಲ್ಲ, ಇದು ಬಯಸದೇ ಬಂದ ಭಾಗ್ಯ, ಅಯಾಚಿತವಾಗಿ ಬಂದಂತ ಭಾಗ್ಯವನ್ನು ನನ್ನ ಪಾಲಿಗೆ ಸೌಭಾಗ್ಯ ಅಂತ ಗ್ರಹಿಸಿಕೊಳ್ತೇನೆ. ಇದು ನನ್ನ ಪುಣ್ಯ ಅಲ್ಲ, ನನ್ನ ಅಜ್ಜೆಯ ಪುಣ್ಯ. ಏನು? ನೀನ್ ಬರೀ ಇನ್ನೊಬ್ರು ಸುದ್ದಿ ಹೇಳಿಯೇ ಮಾತಾಡೋದು ಬಿಟ್ಟು ನಿನ್ನ ಸುದ್ದಿ ಎಷ್ಟೊತ್ತಿಗೆ ಹೇಳುದು ನೀನು? ಹಾಗಲ್ಲ, ಇದು ನನ್ನ ಭಾಗ್ಯ ಅಲ್ಲ, ಪೂರ್ವಜರು ಮಾಡಿದಂತ ಪುಣ್ಯ ಮಕ್ಕಳಿಗೆ ಫಲಿಸ್ತದಂತೆ. ಹಾಗೆ ಆ ಪುಣ್ಯವೇ ಸರಿ. ಸಂತೋಷವಾಯಿತು ದೊರೆ, ನಾನಿಂದ ಬರ್ತೇನೆ. ನೀನ್ ತರಬೇಕು, ಮನೆಗೆ ಹೋಗ್ಬೇಕು, ಬರ್ತೇನೆ. ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇ ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇ ಏನು? ಇಂಗಿತವ ಅರುಹುವೆನು ಕೇಳಲಿ ಮನದಿಂಗಿತವ ಅರುಹುವೆನು ಕೇಳಲಿ
ತುಂಗ ಸುಖವನಿತ್ತು ಮನವನು ತುಂಗ ಗುಜಯುಗೆ ತುಂಗ ಕುಜಯುಗಿ ಕಣಿಸು ಬಾರೇ ತುಂಗ ಕುಜಯುಗಿ ಕಣಿಸು ಬಾರೆ 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 ಕುರಂಗಲೋಚನೆ ಕೂಡಲೆಲ್ಲರೂ ಭಾಗ್ಯ ಸ್ಥಿರವರುವುದು ಕುರಂಗಲೋಚನೆ ಕೂಡಲೆಲ್ಲರೂ ಭಾಗ್ಯ ಸ್ಥಿರವರುವುದು ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇ ಮನದಿಂಗಿತವ ಅರುವೆನು ಕೇಳಿರಿ ನಿಲ್ಲು ನಿಲ್ಲು ನಿಲ್ಲೇ ನಾನು ಮನೆಗೆ ಹೋಗ್ಬೇಕು. ನಾನು ಮನೆಗೆ ಹೋಗುವುದು. ಅಲ್ಲ ನೀವು ಎಷ್ಟೊತ್ತಿಗೆ ಹೋಗ್ಬೋದು, ನನಗೆ ಹಾಗಲ್ಲ, ಇಂತಿಷ್ಟೊತ್ತಿಗೆ ಹೋಗ್ಬೇಕು ಅಂತ. ನನಗೆ ಈಗಲೇ ಹೋಗ್ಬೇಕು. ಮನೆಗೆ ಹೋಗಿ ಬರ್ತಂದ್ರೆ ಆಯ್ತಾರೆ. ಸ್ವಲ್ಪ ಮಾತು ಬಾಕಿ ಉಂಟು. ಇನ್ನು ಮುಗಿಲಿಲ್ವಾ? ಸ್ವಲ್ಪವೇ ಸ್ವಲ್ಪ. ಏನು ಬೇಗ ಹೇಳಿ. ಅಂಗನಾಮಣಿ ಸ್ವಲ್ಪ ವಾತಾವರಣ ಬದಲಾಗುತ್ತಲ್ಲ. ಅದೀಗ ರಾಗ ಬದಲಾಯಿತು, ಅದಕ್ಕೆ ವಾತಾವರಣ ಅಲ್ಲ, ರಾಗ ಬದಲಾಗಿ ನೀವೇಕೆ ಬದಲಾವಣೆ ಅಂತ? ಅದು ನನ್ನ ದೇಹ ಸ್ಥಿತಿಯೇ ಬದಲಾಗ್ತಾ ಉಂಟು. ಯಾಕೆ ಏನಾಯ್ತು? ಏನಾಯ್ತು ನಿಮಗೆ? ಕೂತ್ಕೊಳ್ಳಿ. ನೀವೇಕಾ? ಹೇಳ್ದಿದ್ದದ್ದು ಕರಿಬೇಡುವೆ ಮತ್ತು ಹಾಗೆ ಬಿಸಾಡಬೇಕು. ಅನುಕೂಲವಾಗಿಲ್ಲ, ನೀ ಸ್ವಲ್ಪ ಸುಮ್ಮನೆ. ಅದೆಲ್ಲ ಮುಗಿಯಿತು. ಇನ್ನೊಂದು ಸುದ್ದಿ ಹೇಳ್ಬೇಡಿ. ನೀನು ಎಷ್ಟೊತ್ತಿಗೆ ಅದೆಲ್ಲ ಪ್ರಾರಂಭ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೆಲ್ಲ ಸುಮ್ಮನೆ ಅಲ್ಲ, ನಿಮ್ಗೇನಾಯ್ತು? ನಿನ್ನ ಕಣ್ಣ ಮೇಲೆ ಮೋಹ ಹೆಚ್ಚಾಗ್ತಾ ಉಂಟು. ಇದು ಬಾಯಿಗೆ ಸುರಿತಾ ಇದೆಯಲ್ಲ, ಒಸ್ಕೊಳ್ಳಿ. ಒಸ್ಕೊಳ್ಳಿ. ಶಿಶಿ, ಏನಾಯ್ತು? ಇಲ್ಲಿ ಇಳಿಯುವುದು ಮಾತ್ರ ನೋಡಿ, ಒಮ್ಮೆ ಮೈ ಮುಟ್ಟಿ ನೋಡಿ, ಏನಾಯ್ತು? ಮೈ ಬಿಸಿಯಾಗುತ್ತಾ ಉಂಟು. ಅಯ್ಯೋ, ಎರಡು ಕೊಡ ನೀರು ಹಾಕ್ತಾ? ಬಿಸಿ ಹೆಚ್ಚಾದ ನೀರು ಹಾಕಿದ್ರೆ ನೀರೇ ಬಿಸಿ ಆಗ್ತದೆ. ಈಗ ಹಾಗಾದ್ರೆ ನಿಮ್ಮನೆ ಬಾವಿ ಇರ್ತಲ್ವಾ? ನನ್ಗೇನಾಗ್ತದೆ? ಬಾವಿ ನೀರು ಪೊತ 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 ಕುದಿಯುತ್ತದೆ. ನಾವಷ್ಟು ಬಿಸಿ ಆಗಿದ್ದೇವೆ. ಬೇಡ, ನಿಮ್ಗೆ ನಾಳೆ ಉಪಯೋಗಿಸಬೇಕಂತ. ಎಂತ ನನ್ನ ಹೆಣಲ್ಲೇ ಹೊಡಿತದೆ. ಏನೇನು? ನೀವು ಒಂದು ನೇರ ಮಾತಾಡಿ ಅಭ್ಯಾಸ ಬೇಕಲ್ಲ ನಿಮಗೆ. ಇದು ಹೇಳಿದ ಅರ್ಥ ಆಗ್ತದೆ ನನಗೆ. ನನಗೆ ಕ್ಷೇತ್ರದ ಬದಲಾವಣೆ ಆಗಿ ಕಾಣುತ್ತದೆ ಇದು. ಈ ಪಾತ್ರದಲ್ಲಿ ಏನ್ ಮಾಡ್ಲಿಕ್ಕಿಲ್ಲ. ಏನು? ನೋಡ್ತಾ ಇದ್ದೇನೆ. ಕೂಡಲಾದಂತಹ ಮಾರ ತನ್ನ ಕೈಯಲ್ಲಿರುವಂತಹ ಪಂಚ ಸಾಯಕ ಯಾವುದು? ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀವೋತ್ಪಲ ಎನ್ನುವಂತಹ ಆ ಕುಸುಮ ಶರವನ್ನು ಏಕಕಾಲದಲ್ಲಿಯೇ ನನ್ನ ಮೇಲೆ ಪ್ರಯೋಗಿಸುತ್ತಾ ಇದ್ದಾರೆ. ಮಾಲದ ಹತಿಯನ್ನ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಅಂದ್ರೆ ದಾರಿಕಾ, ಇದು ನನ್ನಂತಹ ನಿನ್ನನ್ನು ಬಯಸುವುದು ಅಂತ ಹೇಳಿದ್ರೆ ಮುಂದಿನ ನಿನ್ನ ಭಾಗ್ಯಕ್ಕೆ ಬೇರೆ ಎಣೆ ಇಲ್ಲ ಅಂತ ಭಾವಿಸು. ಆ ಕಡೆ ಈ ಕಡೆ ಯಾರಿಗೂ ಗೊತ್ತಾಗುವುದಿಲ್ಲ. ನೀನು ಕೂಗಿ ಮತ್ತು ಪ್ರಕರಣ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ? ನನ್ನ ಸರಿಹಬ್ಬ ನೀಳವಾದಂತಹ ತೋಳಿನಿಂದ ನನ್ನನ್ನು ಬಿಗಿಯಾಗಿ ಅಪ್ಪಿ ಮುಂದೇ ಒಂದು ಸಾರಿ ಏನಿದೆ ಪೋರ ಏನಿದೆ ಏನಿದೆ ಪೋರ ಏನಿದೆ ಪೋರ ಏನಿದೆ ಏನೆಂದೆ ಪೋರ ನೀ ಮಾನವಾಧಿಪನೆ ಯಾನವೇ ಹೀರನ ತೆರದಿ ಮೋಕ್ಷವನೆ ನೀ ನೋಡಿದರೆ ಮುಂದೆ ಕೀಡೋದು ಮೌನದಿ ತೆರಳು ಕಪಟ ಬೆಳೆದು
ಈ